ಉಡುಪಿಯಲ್ಲಿ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಇಂದು ನಡೆದಂತಹ ಬಿಜೆಪಿ ಜಿಲ್ಲಾಧ್ಯಕ್ಷರ ಅಧಿಕಾರ ಹಸ್ತಾಂತರ ಸಮಾರಂಭದಲ್ಲಿ ಈ ಅಸಮಾಧಾನ ಸ್ಫೋಟಗೊಂಡಿದೆ. ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಕಿಶೋರ್ ಕುಮಾರ್ ಅವರನ್ನ ಅವಧಿಗೆ ಮುಗಿಯುವ ಮೊದಲೇ ಕೇವಲ 8 ತಿಂಗಳಲ್ಲಿ ಕೈಬಿಟ್ಟು ಇತ್ತೀಚೆಗೆ ನೂತನ ಅಧ್ಯಕ್ಷರಾಗಿ ಕುತ್ಯಾರು ನವೀನ್ ಶೆಟ್ಟಿ ಅವರನ್ನ ನೇಮಿಸಲಾಗಿತ್ತು. ಇಂದು ಅಧಿಕಾರ ಹಸ್ತಾಂತರ ಸಮಾರಂಭ ಜಿಲ್ಲೆಯ ಬಿಜೆಪಿ ಶಾಸಕರು ಮತ್ತು ಇತರ ಪದಾಧಿಕಾರಿಗಳ ಸಮಕ್ಷಮ ನಡೆದಿತ್ತು. ಈ ಸಂದರ್ಭ ಮಾತನಾಡಿದ ಕಿಶೋರ್ ಕುಮಾರ್ ಅವರು ತನ್ನನ್ನು ತಾನು ಕೇವಲ 8 ತಿಂಗಳಲ್ಲಿ ಅಧ್ಯಕ್ಷ ಸ್ಥಾನದಿಂದ ಕೈಬಿಟ್ಟ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಸನ್ಮಾನ ಸ್ವೀಕರಿಸಲು ನಿರಾಕರಿಸಿ ನನಗೆ ನಿಮ್ಮ ಸನ್ಮಾನವೂ ಬೇಡ ಏನೂ ಬೇಡ ಎಂದು ಹೇಳಿದರು. ದಿನಕರ್ ಶೆಟ್ಟಿಯವರ ರೇಷ್ಮೆ ವಿಭಾಗದಲ್ಲಿರುವ ಎಲ್ಲ ಪದಾಧಿಕಾರಿಗಳನ್ನು, ಮೋರ್ಚಾಗಳ ಅಧ್ಯಕ್ಷ ಕಾರ್ಯದರ್ಶಿಗಳನ್ನು, ಬಿಜೆಪಿಯ ಕಾರ್ಯಕರ್ತರು ಒಂದೇ ಮಾತಿನಲ್ಲಿ ಸ್ವಾಗತ ಭಾಷಣವನ್ನು ಇಚ್ಛಿಸುತ್ತೇವೆ. ಪತ್ರಿಕಾ ಮತ್ತು ಮಾಧ್ಯಮದ ಮಿತ್ರರು ಸಹ ಹಾರ್ದಿಕವಾಗಿ बोलो भारत माता की, बोलो भारत माता की, भारतीय जनता पार्टिಯ ಜಿಲ್ಲಾಧ್ಯಕ್ಷರ ಜವಾಬ್ದಾರಿಯನ್ನು ನಿರ್ವಹಿಸಿ ನಮ್ಮ ಜಿಲ್ಲೆಯ ಅಧ್ಯಕ್ಷರು 8ನೇ ಮಗ ಕುತ್ಯಾರು ನವೀನ್ ಶೆಟ್ಟಿ, ಸುಷ್ಮಾ ಎನ್ನುವ ಧರ್ಮ ನವೀನ್ ಶೆಟ್ಟಿ ಬಾಲ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ ಪ್ರೇರಣೆ ಪಡೆದು ತಮ್ಮ ತತ್ವ ನಿಷ್ಠೆಗಳಿಂದ ಆರಂಭಿಸಿದವರು. ತನ್ನ ಗುಂಪಿನ ಇತರ ಮೂವರನ್ನು ಗೆಲ್ಲಿಸಿಕೊಂಡು ಪಂಚಾಯತ್ ಪ್ರವೇಶದೊಂದಿಗೆ ಅವರ ರಾಜಕೀಯ ತಾವು ವಿಶ್ವಾಸಿಸಿದ ತತ್ವ ಸಿದ್ಧಾಂತಗಳಿಂದ ಇಲ್ಲಿಯ ತನಕ ಯಾವತ್ತೂ ಕುಟ್ಯಾರ್ ಪಂಚಾಯತ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಇದು ಯಾವುದೇ ಪಕ್ಷ ಆಡಳಿತಕ್ಕೆ ಬರಲಿಕ್ಕೆ ಅವಕಾಶವನ್ನೇ ನಿಷ್ಠೆಯಿಂದ ಮಾಡಿದ್ದರು. ಸಂಘಟನೆಯ ಮೇಲಿನ ಅವರ ಬದ್ಧತೆ. ನಾನು ಅಧ್ಯಕ್ಷನಾದ ಮೇಲೆ ಬಹಳಷ್ಟು ಖರ್ಚುಗಳಾಗಿದೆ. ಯಾರ್ಯಾರು ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಅವರವರಿಗೆ ಗೊತ್ತಿಲ್ಲ, ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಕೈಯಿಂದ ತುಂಬಾ ಹಣವನ್ನು ವ್ಯಯ ಮಾಡಿದ್ದೇನೆ. ಎಲ್ಲಿಯೂ ಯಾರ ಹತ್ರ ಬೇಡಲಿಕ್ಕೆ ಹೋಗ್ಲಿಲ್ಲ ಮೀನ್ಸ್ ಸಂಗ್ರಹಕ್ಕೆ ಹೋಗ್ಲಿಲ್ಲ. ಅದು ನನಗೆ ಸರಿ ಕಾಣಲಿಲ್ಲ ಅಂತೇಳಿ ಹೇಳಿ ಇಷ್ಟೆಲ್ಲ ಆದ ಮೇಲೆ ನೋವಾಗಿದೆ. ಆದ್ರೆ ಕುತ್ಯಾರು ನವೀನ್ ಶೆಟ್ಟಿಗೆ ಯಾವತ್ತೂ ನಾನು ನನಗೆ ನೋವಾಗಿದೆ ಅಂತ ಹೇಳಿ ನಿಮ್ಗೆ ಹಾಕಬೇಕು ಅಂತ ಹೇಳಿ ಹಾರೈಸುವ ನಾನಲ್ಲ. ನನ್ನ ಮನಸ್ಸಿನ ನೋವನ್ನು ಹೇಳ್ಕೊಂಡದಷ್ಟೇ. ಇದಕ್ಕಿಂತ ನಿಷ್ಠೆಯಿಂದ, ಇದಕ್ಕಿಂತ ಹೆಚ್ಚಿನ ಪ್ರಾಮಾಣಿಕತೆಯನ್ನು ತೋರಿಸಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ನನ್ಗೆ ಗೊತ್ತಿಲ್ಲ. ಇಷ್ಟೇ ನನ್ನ ಹತ್ರ ಇದು ಗರಿಷ್ಠ. ನನ್ನ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಇದು ಮ್ಯಾಕ್ಸಿಮಮ್ ಲೆವೆಲ್, ಇದು ಪೀಕ್ ಲೆವೆಲ್. ಇದಕ್ಕಿಂತ ಜಾಸ್ತಿ ನಾನು ನಿಷ್ಠೆ ತೋರಿಸ್ಬೇಕು, ಪ್ರಾಮಾಣಿಕತೆ ತೋರಿಸ್ಬೇಕು ಅಂತ ಹೇಳಿದ್ರೆ ಅದು ಆಡಂಬರಕ್ಕಾಗ್ತದೆ, ಅದು ನಾಟಕಕ್ಕೆ ಮಾಡಿದಾಗ ಆಗ್ತದೆ. ಹಾಗಾಗಿ ನನ್ನ ಈ 1.25 ವರ್ಷದಲ್ಲಿ ಬಹುತೇಕ ಗಟ್ಟಿಯಾಗಿ ನಾನು ಅಧ್ಯಕ್ಷ ಅಂತೇಳಿ ಹೇಳಿ ಎದೆ ಒಪ್ಪಿಸಿ ನಡೆದದ್ದು 8 ತಿಂಗಳು ಮಾತ್ರ. ತದನಂತರದ 4-5 ತಿಂಗಳು ಹೀಗೆ ವದಂತಿಗಳಿಗೆ ಕಿವಿ ಕೊಡುವುದರಲ್ಲೇ ನನ್ನ ಕಾಲಹರಣ ಆಗಿದೆ. 8 ತಿಂಗಳು ಎದೆ ಒಪ್ಪಿಸಿ ನಾನು ಅಧ್ಯಕ್ಷ ಅಂತ ಹೇಳಿ ಕೆಲಸ ಮಾಡಿದ್ದೇನೆ. ಯಾರ ಮನಸ್ಸಿಗೂ ನೋವು ಮಾಡಲಿಲ್ಲ, ಯಾರಿಗೂ ನಂಜಿನಿಂದ ಮಾತಾಡಲಿಲ್ಲ. ಎಲ್ಲರನ್ನ ಗೌರವದಿಂದ, ಕೆಲಸ ತುಂಬಾ ಮಾಡಿದವರನ್ನು ಗೌರವದಿಂದ ಕಂಡಿದ್ದೇನೆ, ಕೆಲಸ ಸಹಕಾರ ಕೊಟ್ಟಿದ್ದವರನ್ನು ಕೂಡ ಗೌರವದಿಂದಲೇ ಕಂಡಿದ್ದೇನೆ. ಅವರೆಲ್ಲರಿಗೂ ಕೂಡ ನಾನು ತುಂಬಾ ಅಭಿಮಾನದಿಂದ, ಗೌರವದಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ.